Hi guys, good morning and welcome back to my YouTube channel Pooja Tulu Vlogs. ಇತ್ತೆ ನಮ್ಮ ಪಡೀಲಕ್ಕೆ ಬೈದ ಮುಲ್ಪ ಫಾರೆಸ್ಟ್ ಏರಿಯಾಡುಲ್ಲ ನಮ್ಮ ಅದಾಪ ಮುಲ್ಪ ನಮಕ್ ಇತ್ತೆ ಒಂದು ಮಿತಿಕ್ಕಿದೆ NSS ಕ್ಯಾಂಪ್ ಸೀಡ್ ಬಾಲ್ ಮಲ್ತಿದ್ದು ಐನೆ ನಮಕ್ ಮಲ್ತು ಸ್ವಲ್ಪ ಸೀಡ್ ಬಾಲ್ ನಮ್ಮ ಮಂತ್ ಕೊರಡು ಸೀಡ್ ಬಾಲ್ ಮಂತ್ ಕೊಡ್ದಕ್ಕ ನೆಕ್ಸ್ಟ್ ವೀಕ್ ಅವು ಸೀಡ್ ಬಾಲ್ ಮಲ್ತದ್ದು ನಮ್ಮ ಕಂಪ್ಲೀಟ್ ಅವು ಡ್ರೈ ಆಯ್ಬೊಕ್ಕ ಐನ್ ಹಾಕಲು ನೆಕ್ಸ್ಟ್ ವೀಕ್ ಅಕ್ಕಲೊಂಜಿ ಫಾರೆಸ್ಟ್ ಕೊನೋದು ಐನ್ ದಕ್ಕುವೆರು ಸೊ ಐದಾದ ಸೀಡ್ ಜರ್ಮಿನೇಟ್ ಹಾಕೊಂಡು ಐದ ಕಂಪ್ಲೀಟ್ ಇನ್ಫಾರ್ಮೇಷನ್ ಮುಲ್ಪಿಟ್ಟಿನ ಮಾತದೈತೆ ಇನ್ಫಾರ್ಮೇಷನ್ ನಾನು ವೀಡಿಯೋಡು ಪಾಡ್ದೆ ಅಂಚನೆ ಸೀಡ್ ಬಾಲಿಂಗ್ ನಿಕ್ಲೆಗೆ ಏರೆಗಾಲ ಇಂಟ್ರೆಸ್ಟ್ ಇತ್ತು ನಾನು ನಿಕ್ಕೆಲ್ಲ ಇಲ್ಲಡ್ ಮನ್ಪೋದಿ ಸೊ ಮುಲ್ತ ಓವೋ ಪ್ಲಾಂಟ್ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಒಂದು ಮಾತದ ವಿಡಿಯೋ ನಾನು ಪಾಡ್ದೆ ನಿಕ್ಲು ತೂಲೆ ನಿಕ್ಲೆಗೆ ವಿಡಿಯೋ ಮೀನು ಇಷ್ಟ ಆಡ ವಿಡಿಯೋಗೆ ಲೈಕ್ ಮನ್ಪೊಲೆ ಅಂಚೆ ನನ್ನಲ್ಲ ನಿಕ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ಜನ ಇತ್ತಿನ ಸಬ್ಸ್ಕ್ರೈಬ್ ಆಲೆ ವಿಡಿಯೋ ಸ್ಕಿಪ್ ಮಲ್ಪೊಚ್ಚಿ ಈ ವಿಡಿಯೋ ಫುಲ್ ಇನ್ಫಾರ್ಮೇಷನ್ ಉಂಡು ನಿಕ್ಲೆ ಇಲ್ಲಡ್ಲ ನಿಕ್ಲೆಗೆ ಸೀಡ್ಸ್ ಪೂರ ಇತ್ತಂಡ ನಿಕ್ಲೆಲ್ಲ ಟ್ರೈ ಮಲ್ಪೊಲಿ ಇಂಚಿನ ಒಂದು ಕಾನ್ಸೆಪ್ಟ್ನ ಸೊ ಈ ವಿಡಿಯೋ ಫುಲ್ ಆಯ್ತು ನಾನು ಪಾರ್ಟ್ 2 ಆಂಡ್ಲ ಪಾಡ್ವೆ ನಿಕ್ಲ ಇಲ್ಲ ತೂಲೆ ಬಂದಿತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಲೆಟ್ ಸ್ಟಾರ್ಟ್ ಈಗ ನಮ್ಮ ಸಂಸ್ಥೆ ಕಡೆಯಿಂದ ಇಲ್ಲಿ ಬಂದಿದ್ವಿ. ಇವತ್ತು ನಮ್ಮ ನರ್ಸರಿಯಲ್ಲಿ ಬಿಡಿಸಿರುವ ಗಿಡಗಳು ಈಗ ಅರಣ್ಯ ಇಲಾಖೆಯಲ್ಲಿ ನಾವು ಯಾವ್ಯಾವ ಪ್ಲ್ಯಾಂಟ್ಸ್ ಬೆಳೆಸ್ತೀವಿ, ಅರಣ್ಯ ಇಲಾಖೆ ಮಹತ್ವ ಏನು, ಯಾಕೆ ನಾವು ಅರಣ್ಯ ಇಲಾಖೆಯನ್ನು ಕಾಪಾಡಬೇಕು, ಅದರ ಜೊತೆಯಲ್ಲಿ ಒಂದು ನಾವು ಸೀಡ್ಸ್ ಬಾಲ್ ಅಂತ ಹೇಳ್ಬಿಟ್ಟು ಮಾಡಿ ಈಗ ಬೀಜಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ನಾವು ಕಾಡಲ್ಲಿ ಹೋಗೋದು ಅಂತ ಮಾಡಿ ಅದರಿಂದ ಮತ್ತೆ ನಾವು ಅರಣ್ಯವನ್ನು ಹೆಚ್ಚು ಬೆಳೆಸಲಿಕ್ಕೆ ಈ ಸಲ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿದ್ವಿ. ಈಗ ನಮ್ಮ ನರ್ಸರಿಯಲ್ಲಿ ಅಲ್ಲಿ ಒಂದು 100 ಥರ ವೆರೈಟೀಸ್ ಗಿಡಗಳನ್ನು ನಾವು 100 ಟೈಪ್ಸ್ ವೆರೈಟೀಸ್ ಗಿಡಗಳನ್ನು ನಾವಿಲ್ಲಿ ಬೆಳೆಸಿದ್ದೀವಿ ನಮ್ಮ ನರ್ಸರಿಯಲ್ಲಿ. ಲೋಕಲ್ ವೆಸ್ಟರ್ನ್ ಗಾರ್ಡ್ ಸ್ಪೀಸೀಸ್ಗಳಾಗಿರ್ಬೋದು. ನಮ್ಮಲ್ಲಿ ಈಗ ನಿಮ್ಮಲ್ಲಿ ಗೊತ್ತಿದ್ದಂಗೆ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಎಲ್ಲ ಇದನ್ನು ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ರೈತರಿಗೆ ಪ್ರತಿ ವರ್ಷ ವಿತರಣೆಗೆ. ಈ ಸಲ ನಮಗೆ 75,000 ವಿತರಣೆ ಮಾಡಲಿಕ್ಕೆ ಬೆಳೆಸಿದ್ದೀವಿ. ಮತ್ತು ಇನ್ನು ಉಳಿದ ಗಿಡಗಳನ್ನು ನಾವು ನಮ್ಮ ಇಲಾಖೆಯಿಂದ ಪ್ಲಾಂಟೇಷನ್ ಮಾಡಲಿಕ್ಕೆ ಬಿದರುಗಳನ್ನೆಲ್ಲ 30,000 ಬಿದರುಗಳನ್ನೆಲ್ಲ ಮಾಡಿದ್ದೀವಿ. ಬ್ಯಾಗ್ಗಳು ಆ ಸೈಜು ಯಾವ್ಯಾವ ಮರಗಳನ್ನು ಹೇಳ್ಬಿಟ್ಟು ಫುಲ್ಲಲ್ಲಿ ಹೇಳ್ಕೊಂಡು ಬಂದ್ಬಿಡೋಣ. ಹೋಗ್ತಾರೆ ಐಡೆಂಟಿಫೈ ಮಾಡಲಿಕ್ಕೆ ಇರಬೇಕು. ಬೀಜ ಮಾಡಿ ಐಡೆಂಟಿಫೈ ಮಾಡಬೇಕು. ಸೀಡ್ಸ್ ನೋಡಿ ಬರಲಿ ಎಲ್ಲ ಎಲ್ಲರೂ ಬನ್ನಿ, ಹಿಂಗೆ ಬನ್ನಿ, ಎಲ್ಲ ಬನ್ನಿ, ಈ ಕಡೆ ಬನ್ನಿ, ಈಗ ಫಾರ್ಮೇಶನ್ದಲ್ಲಿ ಬನ್ನಿ, ಕೈ ಎತ್ತಿ ನೋಡ, ಬನ್ನಿ ಈ ಕಡೆ ಮುಂದೆ ಹೀಗೆ ಬಂದ್ಬಿಡಿ ಈ ಕಡೆ. ದೊಡ್ಡದಾದ್ರೆ ಮರ ಆದರೆ ನೀವು ಸ್ವಲ್ಪ ದೊಡ್ಡದ ಬ್ರಾಡ್ ಲೀವ್ಸ್ ಬರುತ್ತೆ, ಎಲ್ಲೋ ಫ್ಲವರ್ಸ್ ಆಗುತ್ತೆ. ಆ ಟೈಮ್ ಮಾತ್ರ ಗುರುತಿಡ್ಲಿ ಸುಮಾರು ಜನಕ್ಕೆ ಗೊತ್ತಾಗುತ್ತೆ. ಚಿಕ್ಕದಾಗ ಯಾರಿಗೂ ಗೊತ್ತಿರಲಿಲ್ಲ. ನಿಮ್ಮ ಹಿಂದೆ ಇರೋದು ನೋಡಿ, ಅದು ಯಾವ ಗಿಡ ಗೊತ್ತಾಗುತ್ತಾ? ಅದು ರಕ್ತ ಚಂದನ ಗೊತ್ತಾ ನಿಮಗೆ? ರೆಡ್ ಸ್ಯಾಂಡರ್ ಪಿಕ್ಚರ್ ಯಾರು ನೋಡಿದ್ರೆ ಆ ಗಿಡ ಅದು. ಪುಷ್ಪ ಪಿಕ್ಚರ್ ನೋಡಿದ್ರೆ ಪುಷ್ಪ ಯಾರು ಎಷ್ಟು ಜನ ನೋಡಿದ್ರಿ? ಪುಷ್ಪ ಎಲ್ಲರೂ ಕೈ ಎತ್ತಿರ. ಈಗ ಆ ಫಿಲಮ್ ದೊಡ್ಡ ಸೈಜಿನ ಬ್ಯಾಗ್ ಕಾಣುತ್ತಲ್ವಾ, ಈ ದೊಡ್ಡ ಸೈಜಿನ ಬ್ಯಾಗ್ ಏನಕ್ಕೆ ಮಾಡ್ತೇವೆ ಅಂತಂದ್ರೆ ನಾವು ಇದರಲ್ಲಿ 1.5 ವರ್ಷದ ಗಿಡಗಳನ್ನ ಬೆಳೆಸ್ತೇವೆ. ಈ ರೋಡ್ ಸೈಡ್ ಹಾಕ್ಲಿಕ್ಕೆ, ಇಲ್ಲೊಂದು ಗೌರ್ಮೆಂಟ್ ಜಾಗದಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಇಲ್ಲಿ ಬೆಳೆಸ್ತೇವೆ. ನಾವು ರೋಡ್ ಸೈಡ್ ಏನು ಮಾಡ್ತೇವೆ, ಚಿಕ್ಕ ಗಿಡ ಅಂದ್ರೆ ಇಷ್ಟು ಚಿಕ್ಕ ತೊಟ್ಟೆ ಗಿಡ ಹಾಕ್ಬಿಟ್ಟು ಏನಾಗುತ್ತೆ, ರೋಡಲ್ಲಿ ಹೋಗ್ತಾ ಇರೋ ವೆಹಿಕಲ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾರ ಪ್ರಾಣಿ ಆಗಿರ್ಬೋದು, ಇಲ್ಲ ಆಕಳು ದನ ಆಗಿರ್ಬೋದು, ತಿನ್ಕೊಂಡು ಹೋಗ್ಬಿಟ್ರೆ ಅದು ಲಾಸ್ ಆಗ್ಬಿಡುತ್ತಲ್ಲ ಗೌರ್ಮೆಂಟ್ಗೆ. ಸ್ವಲ್ಪ ದೊಡ್ಡ ಗಿಡ ಆದರೆ ಪ್ರೊಟೆಕ್ಷನ್ ಜಾಸ್ತಿ ಸಿಗುತ್ತೆ ಮತ್ತು ಬೆಳೆಯೋ ಚಾನ್ಸಸ್ 100% ಇರುತ್ತೆ ಅಂತ ಏನು ಮಾಡ್ತೇವೆ ನಾವು ದೊಡ್ಡ ಗಿಡ ಬೆಳೆಸ್ತೇವೆ. ಹೌದಲ್ಲ, ದೊಡ್ಡ ಗಿಡ ಬೆಳೆಸಿದ್ರೆ ಏನಾಗುತ್ತೆ, ಸರ್ವೈವಲ್ % ಜಾಸ್ತಿ ಇರುತ್ತೆ ಅಂತ. ನಾವು ಅರಣ್ಯಗಳನ್ನು ಯಾಕೆ ಬಳಸಬೇಕು ಅಂತ ಸರ್ ಹೇಳಿದ್ರಿ. ನಿಮ್ಗೆ ಸುಮಾರು ಜನ ಅಲ್ಲೆಲ್ಲ ಸರ್ ಮತ್ತು ಅಣ್ಣವರೆಲ್ಲ ಹೇಳಿದರು. ಅರಣ್ಯೀಕರಣ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಯಾರಿಗಾದ್ರು ಆಕ್ಸಿಜನ್ ಮತ್ತು ಅದು ಬಿಟ್ಟರೆ ನಮ್ಮ ದೇಶದ ಭೂಭಾಗದ 33% ಅಷ್ಟು ಅರಣ್ಯ ಇರಬೇಕು ಅಂತ ಕಾನೂನು ಹೇಳುತ್ತೆ. ಗೊತ್ತಾ ನಿಮಗೆ? ಅಂದರೆ ನಮ್ಮ ದೇಶ 100% ಅಂತ ಅಂದ್ಕೊಂಡ್ರೆ ನಾವು ಭೂಭಾಗನ ಅದ್ರ 33% ಅರಣ್ಯ ಇರಲೇಬೇಕು ಅಂತ ಹೇಳುತ್ತೆ. ಯಾಕೆ? ಅರಣ್ಯದಿಂದನೇ ನಮಗೆ ಸುಮಾರು ಆಕ್ಸಿಜನ್ ಸಿಗುತ್ತೆ, ಮತ್ತೇನು ಸಿಗುತ್ತೆ, ನದಿಗಳಿಂದ ನೀರು ಸಿಗುತ್ತೆ, ಶೆಲ್ಟರ್ ಸಿಗುತ್ತೆ. ನಮಗೆ ತುಂಬ ನಮ್ಮಲ್ಲಿ ಸಿಗುವ ಉತ್ಪನ್ನಗಳಲ್ಲಿ 99% ಉತ್ಪನ್ನ ಎಲ್ಲ ನಮಗೆ ಅರಣ್ಯದಿಂದನೇ ಸಿಗುತ್ತೆ. ಹಂಗಾಗಿ ಅರಣ್ಯನ ಬಳಸೋದು ನಮಗೆ ಅತಿ ಮುಖ್ಯ ಆಗಿರುತ್ತೆ. ಈಗ ನೀವು ಇಲ್ಲಿ ಬಂದಿರೋ ಒಂದು ಕಾನ್ಸೆಪ್ಟ್ ಏನಂದ್ರೆ ಸೀಡ್ ಬಾಲ್ ಮೇಕಿಂಗ್ ಕಾನ್ಸೆಪ್ಟಿಗೆ ಬಂದಿದ್ದಾರೆ. ಇಲ್ಲಿ ಸೀಡ್ ಬಾಲ್ ಮೇಕಿಂಗ್ ಕಾನ್ಸೆಪ್ಟ್ ಏನಂತಂದರೆ, ನಾವೇನು ಮಾಡ್ತೀವಿ, ಕೆಲವೊಂದು ಸುಮಾರು ದಿನದ ಎಲ್ಲ ಗಿಡಗಳ ಬೀಜಗಳು ಏನಾಗುತ್ತೆ ನಮಗೆ ಸಮ್ಮರಲ್ಲಿ ಇದರಲ್ಲೆಲ್ಲ ಟೈಮಲ್ಲಿ ಸಿಗುತ್ತೆ. ಅದನ್ನ ತಗೊಂಡು ನಾವು ಸಸಿಗಳನ್ನು ಮಾಡಿ ನಾವೇನು ಮಾಡ್ತೀವಿ, ರೋಡ್ ಸೈಡ್ ಆಗಿರ್ಬೋದು, ಇಲ್ಲಾಂದ್ರೆ ಗೌರ್ಮೆಂಟ್ ಜಾಗ ಇರ್ಬೋದು, ಇಲ್ಲಾಂದರೆ ಫಾರ್ಮರ್ಸ್ ಲ್ಯಾಂಡ್ ಇರ್ಬೋದು, ಅಲ್ಲೆಲ್ಲ ನಾವು ಗಿಡಗಳನ್ನ ಹಾಕ್ತಾ ಇದ್ವಿ. ಬಟ್ ಅದೇನಾಗ್ತಾ ಇತ್ತು ಅಂತಂದರೆ, ನಾವು ಇಲ್ಲಿ ನರ್ಸರಿಲಿ ನಾವೊಂದು ಒಳ್ಳೆ ಕ್ಲೈಮೆಟಿಕ್ ಕಂಡೀಷನ್, ಅದಕ್ಕೇನೋ ಫೇವರೇಬಲ್ ಕಂಡೀಷನ್ ಕೊಟ್ಟು ನಾವು ತಗೊಂಡೋಗಿ ಅಲ್ಲಿ ಇದರಲ್ಲಿ ಗೌರ್ಮೆಂಟ್ ಲ್ಯಾಂಡಲ್ಲಿ ಆಗಿರ್ಬೋದು, ಬೇರೆ ಲ್ಯಾಂಡಲ್ಲಿ ಹಾಕಿದಾಗ ಏನಾಗ್ತಿತ್ತು, ಆ ಸರ್ವೈವಲ್ % ಕಮ್ಮಿ ಇರ್ತಿತ್ತು. ಯಾಕಂದ್ರೆ ನಾವು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ, ಒತ್ತೊತ್ತಿಗೆ ನೀರು ಹಾಕ್ತಾ ಇದ್ವಿ, ಮತ್ತು ಅದಕ್ಕೆ ಒಳ್ಳೆ ಫುಡ್ ಕೊಡ್ತಾ ಇದ್ವಿ, ನೀರು ಕೊಡ್ತಾ ಇದ್ವಿ ಅಂದರೆ ಮತ್ತು ಇಲ್ಲಿ ಚೆನ್ನಾಗಿ ಬೆಳಿತಿತ್ತು. ಬಟ್ ನಾವು ಅದೇ ಗಿಡ ನಾವು ಹೊರಗಡೆ ತಗೊಂಡೋಗಿ ಹಾಕಿದಾಗ ಏನಾಗ್ತಾ ಇತ್ತು, ಅದಕ್ಕೆ ಅಲ್ಲಿ ಕೇರ್ ತೊಗೊಳೋದು ಕಮ್ಮಿ ಇರೋದಕ್ಕೆ ಅದು ಸಾಯೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು.
ಹಿಂಗಾಗಿ ಏನು ಮಾಡ್ತಾ ಇದ್ದೀವಿ ನಾವು ಸೀಡ್ ಬಾಲ್ ಮಾಡಿಬಿಟ್ಟು ಸೀಡ್ ಬಾಲ್ನ ತಗೊಂಡೋಗಿ ನಾವು ಆ ಜಾಗದಲ್ಲಿ ಹಾಕಿದರೆ ಆ ಜಾಗದ ನೇಟಿವಿಟಿಗೆ ಅದು ಹೊಂದ್ಕೊಂಡು ಅಲ್ಲಿ ಅದು ಸ್ಪ್ರೋಟ್ ಆಗಿ ಅಂದರೆ ಜರ್ಮಿನೇಷನ್ ಆಗಿ ಆ ಗಿಡ ಅಲ್ಲಿಗೆ ಹೊಂದ್ಕೊಂಡು ಬೆಳೀಲಿ ಅಂತ ಒಂದು ಕಾನ್ಸೆಪ್ಟಿಗೆ ನಾವು ಸೀಡ್ ಬಾಲ್ ಕಾನ್ಸೆಪ್ಟ್ನ ನಮ್ಮ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ನೀವು ಸೀಡ್ ಬಾಲ್ ನೋಡ್ಬೋದು. ಈ ಸೀಡ್ ಬಾಲಲ್ಲಿ ನಾವು ಕೇವಲ ಮಣ್ಣು ಮಾತ್ರ ಮಿಕ್ಸ್ ಮಾಡಿ ನಾವು ಸೀಡ್ ನೀಡೋದಿಲ್ಲ. ಅದರಲ್ಲಿ ನಾವು ಅದು ಮಣ್ಣಿನೊಟ್ಟಿಗೆ ಗೊಬ್ಬರ ಹಾಕ್ತೇವೆ ಮತ್ತು ಮರಳು ಹಾಕ್ತೇವೆ. ಅದು ಈ ಇದರಲ್ಲಾದ್ರೂ ನಾವು ಸೇಮ್ ಕಂಪೋಸಿಷನ್ ಹಾಕಿರ್ತೇವೆ. ಒಂದು ಬುಟ್ಟಿ 3 ಬುಟ್ಟಿ ಮಣ್ಣು ತಗೊಂಡ್ರೆ, ಒಂದು 3 ಬುಟ್ಟಿ ನಾವು ಮಣ್ಣು ತಗೊಂಡ್ರೆ ಅಲ್ಲಿ 2 ಬುಟ್ಟಿಯಷ್ಟು ಮರಳು ಹಾಕ್ತೇವೆ ಮತ್ತು 1 ಬುಟ್ಟಿಯಷ್ಟು ಅಟ್ಟಿ ಗೊಬ್ಬರ ಹಾಕ್ತೀವಲ್ವಾ, ಈ ಸಗಣಿ ಗೊಬ್ಬರ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದಕ್ಕೆ ಅಟ್ಟಿ ಗೊಬ್ಬರ ಆಗಿರ್ಬೋದು, ಅಟ್ಟಿ ಗೊಬ್ಬರ ಮಿಕ್ಸ್ ಮಾಡಿ ಆ 3:2:1 ಕಂಪೋಸಿಷನಲ್ಲಿ ನಾವು ಇದನ್ನ ಬ್ಯಾಗ್ನ ಫಿಲ್ ಮಾಡಿರ್ತೀವಿ. ಅಂದರೆ ಇದರಲ್ಲಿ 3 ಭಾಗದಷ್ಟು ಏನಾಗುತ್ತೆ ಮಣ್ಣಿರುತ್ತೆ, 2 ಭಾಗದಷ್ಟು ಮರಳಿರುತ್ತೆ, 1 ಭಾಗದಷ್ಟು ಗೊಬ್ಬರ ಇರುತ್ತೆ. ಈ ಕಂಪೋಸಿಷನ್ ಏನಾಗುತ್ತೆ ಗಿಡಗಳಿಗೆ ಒಳ್ಳೆ ಗೊಬ್ಬರ ಪೋಷಕಾಂಶಗಳು ಸಿಕ್ಕು ಗಿಡಗಳು ಒಳ್ಳೆ ಚೆನ್ನಾಗಿ ಬೆಳೀತವೆ. ಈ ಮತ್ತು ನಾವು ಸೀಡ್ ಬಾಲ್ನೇ ಯಾಕೆ ಹಾಕಬೇಕು? ನಾವು ಡೈರೆಕ್ಟಾಗಿ ತಗೊಂಡೋಗಿ ಸೀಡ್ನ ಹಾಕ್ಬೋದಲ್ಲ ಲ್ಯಾಂಡಿಗೆ. ಸೀಡ್ ಬಾಲ್ನೇ ಯಾಕೆ ಹಾಕಬೇಕು ಅಂತ ಗೊತ್ತಾ ಯಾರಿಗಾದ್ರು? ಸೀಡ್ ಬಾಲ್ನೇ ಅಂದರೆ ನಾವು ಮಣ್ಣನ್ನೇ ಮಿಕ್ಸ್ ಮಾಡಿ ಮಣ್ಣನ್ನು ಉಂಡೆ ಮಾಡಿ ಯಾಕೆ ಹೋಗಿ ಅಲ್ಲಿ ನೆಡಬೇಕು, ಜಾಗದಲ್ಲಿ ಬಿಸಾಕಬೇಕು? ಸೀಡ್ ಬಾಂಬಿಂಗ್ ಮಾಡಬೇಕು. ಸೀಡ್ ಬಾಂಬಿಂಗ್ ಅಂತ ಹೇಳ್ತೇವೆ, ಒಂದು ಥ್ರೋ ಮಾಡೋದು. ಸೀಡ್ ಬಾಂಬಿಂಗ್ ಮಾಡೋದು ಯಾಕೆ ಮಾಡಬೇಕು? ಆ ಕಾನ್ಸೆಪ್ಟ್ ಯಾಕೆ ಬಂತು? ನಾವು ಡೈರೆಕ್ಟಾಗಿ ಸೀಡ್ನೇ ಹೋಗಿ ಥ್ರೋ ಮಾಡ್ಬೋದಲ್ಲ. ಯಾರಿಗಾದ್ರೂ ಗೊತ್ತಾ ಏನು ರೀಸನ್ ಇರ್ಬೋದು ಅಂತ? ಸಿಂಪಲ್ ಗೆಸ್ಟ್ ಮಾಡಿ, ಒಂದು ಗೆಸ್ ಮಾಡಿ. ಯಾಕೆ? ಪ್ರೊಟೆಕ್ಷನ್ ಒಂದು ಅದು ಇರ್ಬೋದು, ಅದು ಮೇನ್ ರೀಸನ್. ಮತ್ತೆ ಅದು ಬಿಟ್ಟರೆ ಏನಾಗ್ತಾ ಇದೆ ಅಂತಂದರೆ ಅನ್ಕಂಟ್ರೋಲ್ಡ್ ರೇನ್ ಆಗ್ತಾ ಇದೆ. ನೀವೇ ನೋಡ್ಬೋದು. ಈ 1 ಮಂತಲ್ಲಿ ಬರೋ ರೇನ್ಗಳೆಲ್ಲ 1 ವೀಕಲ್ಲಿ ಬರ್ತಾ ಇದೆ, 1 ಡೇಯಲ್ಲಿ ಬರ್ತಾ ಇದೆ. ನಿನ್ನೆ ನೈಟ್ ನೋಡಿ 3 ಅವರ್ಸಲ್ಲಿ ಬಂದಿರೋ ರೇನ್ ಇಡೀ ಮಂಗಳೂರು ತುಂಬೋಗಿತ್ತು. ಆ ರೇನ್ ಆ್ಯಕ್ಚುಲಿ ಏನು ಬರ್ತದೆ ಈ ಟೈಮಲ್ಲಿ ಸಮ್ಮರ್ಲಿ ಜೂನ್ ಜುಲೈಯಲ್ಲಿ ಏನು ಬರ್ತಿತ್ತು, ಥ್ರೂಔಟ್ ಡೇ ಬರಬೇಕಿತ್ತು ಮಳೆ. ಬಟ್ ಏನಾಗ್ತಾ ಇದೆ ಇಂಟರ್ವಲ್ ಬಂದ್ಬಿಟ್ಟು ಏನಾಗ್ತದೆ ಎಲ್ಲ ಹೋಗ್ತಾ ಇದೆ. ಈ ಮಳೆ ನೀರು ಜೋರಾಗಿ ಬಂದು ಹೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಮೇಲಿನ ಸಾಲೆಲ್ಲ ಕೊಚ್ಚಿ ಹೋಗ್ಬಿಡುತ್ತೆ. ಇದರಲ್ಲಿ ನೋಡಿ ಈ ಸಾಲಲ್ಲಿ ನೋಡಿ, ಇಲ್ಲಿ ಮೇಲಿನ ಸಾಲಲ್ಲಿ ಏನಿಲ್ಲ, ಎಲ್ಲ ಕೊಚ್ಚಿ ಹೋಗಿ ಏನು ಮಾಡುತ್ತೆ, ಮೇಲೆ ಇರೋ ಪೋಷಕಾಂಶಗಳೆಲ್ಲ ಹೋಗ್ಬಿಡುತ್ತೆ. ಈಗ ನಾವು ಡೈರೆಕ್ಟಾಗಿ ತಗೊಂಡು ಇಲ್ಲಿ ಸೀಡ್ ಹಾಕಿದರೆ ಅದು ಬೆಳೆದಕ್ಕೆ ಒಳ್ಳೆ ಫೇವರೇಬಲ್ ಕಂಡೀಷನ್ ಸಿಗೋದಿಲ್ಲ. ನಾವು ನೋಡ್ಬೋದು. ನೀವು ಇದರಲ್ಲಿ ಸುಮಾರು ಜನ ಎಷ್ಟು ಜನ ಹಾಸ್ಟೆಲಿಂದ ಬಂದಿದ್ದೀರಾ? ಹಾಸ್ಟೆಲಲ್ಲಿರೋದು ಯಾರಿದ್ದೀರಾ ನೋಡಿ? ನಿಮ್ಮ ಊರಿಂದ ಬೇರೆ ಊರಿಂದ ತಂದು ನಿಮ್ಮ ಡೈರೆಕ್ಟಾಗಿ ಇಲ್ಲಿ ಮಂಗಳೂರಲ್ಲಿ ಬಿಟ್ಬಿಟ್ಟು ನೀವು ಬೆಳಿತಿದ್ದೀರಾ? ನಿಮಗೆ ಇಷ್ಟೊಂದು ಫೆಸಿಲಿಟೀಸ್, ಹಾಸ್ಟೆಲ್ ಫೆಸಿಲಿಟಿ ಅದು ಇದು ಎಲ್ಲ ಕೊಟ್ಟರೆ ಮಾತ್ರ ಬೆಳಿತೀರಲ್ವಾ? ಅದಕ್ಕೋಸ್ಕರ ಏನೋ ಸೀಡ್ ಬಾಲ್ ಟೆಕ್ನಿಕ್ಕು ಅದೇ. ಸೀಡ್ ಬಾಲಲ್ಲಿ ನಾವು ಏನು ಮಾಡ್ತೀವಿ, ಆ ಮಣ್ಣಲ್ಲಿ ಅವಕ್ಕೆ ಬೇಕಾಗಿರೋ ಫುಡ್ ಇರ್ಬೋದು, ಶೆಲ್ಟರ್ ಇರ್ಬೋದು, ಮತ್ತು ಒಳ್ಳೆ ಪೋಷಕಾಂಶಗಳನ್ನು ಕೊಡ್ತೇವೆ. ಈ ಥರ ಎಲ್ಲ ಕೊಟ್ಟು ನಾವು ಒಂಥರ ಹಾಸ್ಟೆಲ್ ರೀತಿ ಫೆಸಿಲಿಟಿನ ತಂದಲ್ಲಿ ಇಟ್ಟರೆ ಅದು ಒಳ್ಳೆ ಜರ್ಮಿನೇಟ್ ಆಗುತ್ತೆ, ಒಳ್ಳೆ ಕಲಿಯುತ್ತೆ, ಒಳ್ಳೆ ಬೆಳೆಯುತ್ತೆ ಅಂತ ಒಂದು ಕಾನ್ಸೆಪ್ಟನ್ನು ಈ ಸೀಡ್ ಬಾಲ್ ಕಾನ್ಸೆಪ್ಟ್ ಮಾಡ್ತಾ ಇರ್ಬೋದು. ಡೈರೆಕ್ಟಾಗಿ ಥ್ರೋ ಮಾಡಿದ್ರೆ ಹಾಕಿದ್ರೆ ಬೆಳೆಯುತ್ತೆ, ಬಟ್ ಬೆಳೆಯೋ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು 100 ಸೀಡ್ ಹಾಕಿದರೆ ಅದರಲ್ಲಿ ಬೆಳೆಯೋದು 1-2 ಆಗುತ್ತೆ. ಬಟ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಯ್ತಲ್ವಾ? ನಮ್ಮ ಮ್ಯಾನ್ ಪವರ್ ತುಂಬ ವೇಸ್ಟ್ ಆಗುತ್ತೆ. ಹಂಗಾಗಿ ಏನು ಮಾಡ್ತೀವಿ, ಆ ಮ್ಯಾನ್ ಪವರು ಮತ್ತು ಸರ್ವೈವಲ್ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ನಾವೇನು ಮಾಡ್ತೀವಿ, ಈ ಸೀಡ್ ಬಾಲ್ ಕಾನ್ಸೆಪ್ಟ್ ತಂದು ಸೀಡಲ್ಲಿ ತುಂಬ ಮಣ್ಣು ತುಂಬಿ ಮಣ್ಣಲ್ಲಿ ಪೋಷಕಾಂಶಗಳನ್ನು ಹಾಕಿ ಅದನ್ನ ಒಂದು ಬಾಲ್ ಮಾಡಿ ಅದನ್ನು ನಾವು ಥ್ರೋ ಮಾಡ್ತೇವೆ. ಈ ಮಳೆ ಆಗಿರ್ಬೋದು, ಇಲ್ಲಾಂದ್ರೆ ಒಳ್ಳೆ ತೇವಾಂಶ ಸಿಕ್ಕಾಗ ಒಂದು ಗಿಡಕ್ಕೆ ಒಳ್ಳೆ ಏರಿಯಾ ಸಿಕ್ಕಾಗ ಏನು ಮಾಡುತ್ತೆ, ಅದು ಒಂದು ಒಳ್ಳೆ ಫೇವರೇಬಲ್, ಅದಕ್ಕೆ ಒಳ್ಳೆ ನಾನು ಬೆಳಿತೀನಿ ಅಂತ ಕಾನ್ಸೆಪ್ಟ್, ಅದಕ್ಕೆ ಗಟ್ಟಿ ನಂಬಿಕೆ ಬಂದಾಗ ಏನಾಗುತ್ತೆ, ಅದು ಜರ್ಮಿನೇಟ್ ಆಗಿ ಅಲ್ಲಿಂದ ಅದು ತಾನು ತನ್ನ ಒಂದು ಇದರಲ್ಲಿ ಬೆಳೆಯುತ್ತೆ. ಅವಾಗ ಅದ್ರ ಸರ್ವೈವಲ್ ಪರ್ಸೆಂಟ್ ಜಾಸ್ತಿ ಇರುತ್ತೆ. ಆ ಸ್ಪ್ರೋಟ್ ಆಗಿರೋ ಜರ್ಮಿನೇಷನ್ ಆಗಿರುತ್ತಲ್ವ ಗಿಡ, ಅದು 100% ಸಕ್ಸಸ್ ರೇಟ್ ಕೊಡುತ್ತೆ. ಇದಕ್ಕೆ ನಾವು ಸೀಡ್ ಬಾಲ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವ? ಸೀಡ್ ಬಾಲ್ ಇದಕ್ಕೂ ಮತ್ತು ನಾರ್ಮಲ್ ನಮ್ಮ ಟ್ರೆಡಿಷನಲ್ ಪ್ಲಾಂಟಿಂಗ್ ನಾವು ಈ ಥರ ಸಸಿಗಳು ಮಾಡಿ ಬೆಳೆಸೋ ಕಾನ್ಸೆಪ್ಟಿಗೆ ಗೊತ್ತಾಯ್ತಲ್ಲ, ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತೀವಿ ನಾವು ಇಲ್ಲಿಂದ ಸಸಿಗಳನ್ನು ಬೀಜಗಳನ್ನು ತಂದು ನಾವು ಒಳ್ಳೆ ಇದಕ್ಕೆ ವೆದರ್ ಕೊಟ್ಟು ನಾವು ಇಲ್ಲೇ ಜರ್ಮಿನೇಟ್ ಮಾಡಿ ಅದನ್ನ ತೊಟ್ಟೆಗೆ ಹಾಕಿ ನಾವು ಬೆಳೆಸಿ ತಗೊಂಡೋಗಿ ಗಿಡದ ಅರಣ್ಯೀಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅಲ್ಲಿ ಗೊತ್ತಾಗುತ್ತೆ ಬೇರೆ ಬೇರೆ ಗಿಡಗಳು ನೋಡ್ಕೊತ ಬನ್ನಿ. ಯಾವ್ದಾದ್ರು ಗಿಡ ಗೊತ್ತಾಗಲಿಲ್ಲ ಅಂದರೆ ಕೇಳಿ ನೋಡಿ, ಗಿಡಗಳು ನೋಡ್ಕೊತ ಹೋಗಿ ತೊಟ್ಟೆಗಳು ಸಂಪಿಗೆ ಬನ್ನಿ ಹಂಗೆ ಯೂಸಸ್ ವಿಗ್ರಹಗಳನ್ನು ಕೆತ್ತಿಸ್ತಾ ಇರೋದು ರಕ್ತ ಚಂದನ. ಮತ್ತು ಅದರದ್ದು ಬೇರನ್ನು ತೆಗೆದು ಜ್ಞಾಪಕ ಶಕ್ತಿಗೆ ಇದು ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಂತ. ಮತ್ತು ಇದು ಅರಳಿ ಗೊತ್ತುಂಟಾ? ಅರಳಿ ಅಶ್ವತ್ಥ ಮರ. ಇದು ಆಕ್ಸಿಜನ್ ಜಾಸ್ತಿ ಇರ್ತದಲ್ಲ ಇದನ್ನು. ಎಲ್ಲ ಮರ ಸುತ್ತ ಬರ್ತಾರಲ್ಲ ದೇವಸ್ಥಾನದಲ್ಲೆಲ್ಲ ಇರೋದಿದೆ ಜಾಸ್ತಿ ಗಿಡ. ಹೌದು ಮರ ಹೋಮಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಬೇಕಾಗ್ತದೆ. ಮತ್ತು ಔಷಧಿ ಗಿಡ ಕೊಡೋದು ಔಷಧಿ. ಮತ್ತು ಇದು ಬಸವನ ಪಾದ ಪಿಂಕ್ ಕಲರ್. ಮತ್ತು ಇದು ಹೂವಾಸಿ, ಇದು ಕೂಡ ಆರ್ನಮೆಂಟಲ್. ಇದು ಟಿಂಬರ್ ಬಲ್ಪಾಲೆ ಅಂತೇಳಿ ದೊಡ್ಡ ಮರ ಆಗ್ತದೆ ಟಿಂಬರ್. ಮತ್ತು ಇದು ರಾಮಪತ್ರೆ ಕಾಣಾಜಿ ಅಂತ ಹೇಳ್ತಿರಲ್ಲ ನೀವು, ರಾಮಪತ್ರೆ ಕಾಣಾಜಿ. ಇದು ಕಮರ್ಷಿಯಲ್ ಮುಟ್ಟದು. ನಾಗಸಂಪಿಗೆ, ನಾಗ ಕೇಸರ ದೇವಸ್ಥಾನಕ್ಕೆಲ್ಲ ಆಗ್ತದೆ, ನಾಗನ ಬಣ್ಣಕ್ಕೆಲ್ಲ ಆಗ್ತದೆ.
ಬೆಜಕಾಯಿ ಎಲೆ ತಿಂದು ನೋಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಬೋಳ ಮಾಡಿರ್ತೀಯ ಇದು ಗೊತ್ತುಂಟು, ಇದು ಮನೆಯಲ್ಲಿ ಉಂಟು. ಹಾ, ತೆಲಕಾಯಿ ಗಟ್ಟಿ ಆಯ್ತದ ಮನಸ್ಸು. ಹಲಸು ನಮ್ಮ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಬೆಳೆಸೋದು ಏನಂದ್ರೆ ನಾವು ಈ ತರ ತೊಟ್ಟೆಗಳನ್ನು ತುಂಬಿಟ್ಟು ನಾವೇನ್ ಮಾಡ್ತೀವಿ ಈ ಸೀಡ್ ಬೀಜಗಳನ್ನ ಹಾಕ್ತೇವೆ. ಬೀಜಗಳನ್ನ ಹಾಕಿರ್ತೀವಿ. ಇದೇನು ಮಾಡುತ್ತೆ, ಗ್ರಾಜುವಲ್ ನಾವು ವಾಟರಿಂಗ್ ಮಾಡೋದಕ್ಕೆ ಇಲ್ಲಿ ಪೋಷಕಾಂಶಗಳು ನಾವೇ ಮಾಡ್ತೀವಿ, ಹೊರಗಡೆಯಿಂದ ನಾವು ಗೊಬ್ಬರ ಹಾಕ್ತಿರ್ತೇವೆ. ಅದೇ ಮಾಡುತ್ತೆ ಗ್ರಾಜುವಲ್ ಸ್ಪ್ರೂಟಿಂಗ್ ಆಗಿ ಏನಾಗುತ್ತೆ, ಸೀಡ್ಲಿಂಗ್ಸ್ ಜರ್ಮಿನೇಟ್ ಆಗಿ ಇಲ್ಲಿಂದ ಗಿಡಗಳಾಗಿ ಅಷ್ಟು ದೊಡ್ಡವಾಗ್ತವೆ ಗಿಡಗಳು. ಇದು ನಾವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ತೀವಿ. ಒಂದು ಏನು ಮಾಡ್ತೀವಿ, ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಬೆಡ್ಗೆ ಹಾಕ್ಬಿಡ್ತೀವಿ. ಅಂದರೆ ನಾವು ಇದೇನು ಮಾಡ್ತೀವಿ, ಬ್ಯಾಗ್ ರೆಡಿ ಮಾಡಿ ಬ್ಯಾಗ್ಗಳಿಗೆ ತುಂಬಿಸ್ಬಿಡೋದು ಬೀಜಗಳನ್ನು. ಮೇಲೆ ಅದಕ್ಕೆ ಏನು ಗೊತ್ತುಂಟ ನೋಡಿ, ಈ ಸೀಡಲ್ಲಿ ಒಂದು ಕಣ್ಣಿದೆ. ಪ್ರತಿ ಒಂದು ಸೀಡಲ್ಲಿ ನೋಡಿ, ಹಲಸಿನ ಬೀಜ ಹಾಕ್ಬೇಕಾದ್ರೆ ಹಲಸಿನಲ್ಲಿ ಒಕ್ಕಳ ಇದೆ, ಗೊತ್ತಾಯ್ತಾ? ರೂಟ್ ಮನುಷ್ಯನಿಗೆ ಯಾವ ತರ ಜನ್ಮೇಷನ್ ಅವನು ಹೇಗೆ ಬರ್ತಾನೆ ಹೊರಗೆ, ನೀವೆಲ್ಲ ಒಕ್ಕಳ ಇದೆ. ಸೈನ್ಸ್ ಕೂಡ ಇದ್ದಾರೆ. ಸೈನ್ಸ್ ಎಷ್ಟು ಹಾಕಿದ್ರೆ ಮಾತ್ರ ಬರ್ತದೆ ಜನ್ಮೇಷನ್. ಜರ್ಮೇಷನ್ ಬರ್ತಾ ಇದೆ ಇಲ್ಲಿ ನೋಡಿ, ಫ್ರೂಟ್ ಹೊಡೆದಿದೆ ಮೇಲೆ ಕಾಣುತ್ತಲ್ವಾ. ಈಗ ಒಂದು ಒಳ್ಳೆ ಗ್ರೀನ್ ಲೀವ್ಸ್ ಇಲ್ಲಿಂದ ಸ್ಪ್ರೋಟ್ ಆಗುತ್ತೆ. ಇಲ್ಲಿಂದ ಗ್ರೀನ್ ಲೀವ್ಸ್ ಸ್ಪ್ರೋಟ್ ಆಗಿ ಏನಾಗುತ್ತೆ, ಮೇಲ್ಗಡೆ ಎಲೆ ಬರುತ್ತೆ. ಅದ್ರಿಗೆ ಅದೇ ತರ ಕೆಳಗಡೆಗೆ ಇದು ಬೇರೆ ಬರುತ್ತೆ. ಕಾಣುತ್ತಾ, ಬೇರ್ ಜರ್ಮಿನೇಟ್ ಆಗಿರೋದು, ಬೇರ್ ಜರ್ಮಿನೇಟ್ ಆಗಿರೋದು ಗೊತ್ತಾಗತ್ತಾ? ಬೇರ್ ಜರ್ಮಿನೇಟ್ ಆಗಿ ಒಂದ್ಸಲ ನಮಗೆ ಅದರಿಂದ ರೂಟಿಂದ ಅಬ್ಸರ್ವ್ ಮಾಡಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಇಮಿಡಿಯೇಟ್ ಆಗಿ ಲೀವ್ಸ್ ಜರ್ಮಿನೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಗ್ರೀನ್ ಹಾಕಿರ್ತವೆ ಗಿಡಗಳು, ಕ್ಲೋರೋಫಿಲ್ ಕಂಟೆಂಟ್ ಇರುತ್ತೆ. ರೆಡ್ ಅಂದ್ರೆ ಏನು, ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಜಾಂಥೋಫಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ರೆಡ್ ಇರ್ತವೆ. ಇದರಲ್ಲಿ ಗೊತ್ತಾಗುತ್ತೆ ನೋಡಿ, ಜರ್ಮಿನೇಟ್ ಆಗಿರುತ್ತೆ ಬೀಜದಿಂದ. ಇಷ್ಟೆಲ್ಲ ಕಲರ್ ನೋಡ್ಬೋದು ನೀವು ಪ್ಲಾಂಟ್ ಅಲ್ಲಿ, ಎಷ್ಟು ಚೇಂಜ್ ಆಗಿದೆ ಅಂತ. ವೈಟ್ ಇದೆ, ವೈಟ್ ಕೂಡ ಇದೆ. ವೈಟ್ ಅಂದ್ರೆ ಸ್ವಲ್ಪ ಏನಾಗುತ್ತೆ, ಬಿಸಿಲು ಸಿಕ್ಕಿರೋದಿಲ್ಲ ಅದಕ್ಕೆ, ಹಂಗಾಗಿ ಇದಾಗಿರುತ್ತೆ ಮಳೆಗೆ. ಅದು ವಾಪಸ್ ರಾವಣ ಸೀತೆನ ಅಪಹರಿಸ್ಕೊಂಡು ಹೋದಾಗ ಸೀತೆ ಈ ಮರದ ಕೆಳಗಡೆ ಸೀತೆ ಅಶೋಕ ಗಿಡ ಅಂತ ಹೇಳ್ತಾರೆ. ಇದು ಒಳ್ಳೆ ಮೆಡಿಸಿನಲ್ ಪ್ಲಾಂಟ್ಸ್, ಇದು ಮೆಡಿಸಿನಲ್ ಪ್ಲಾಂಟ್ಸ್, ಒಳ್ಳೆ ಮೆಡಿಸಿನಲ್ ಪ್ಲಾಂಟ್ ಗಿಡ ಇದು. ಔಷಧಿ ಗಿಡಗಳನ್ನು, ಔಷಧಿ ವ್ಯಾಲ್ಯೂನ ಹೊಂದಿರುತ್ತೆ. ಇದು ಒಳ್ಳೆ ಔಷಧಿ ವ್ಯಾಲ್ಯೂ ಹೊಂದಿರುತ್ತೆ. ಹಲಸು ಯಾಕ್ಬಿಟ್ಟು ಜರ್ಮೇಟ್ ಈಗ ಆಗಿದೆ, ಸಸಿ ಆಗಿದೆ. ಹಾಂ, ಬೆಳಿತಾರೆ ಬೆಳಿತಾರೆ. ಹಾಂ, ಹೌದು. ಶೆಲ್ಟರ್ ಕೊಡ್ತೇವೆ, ನೀರು ಕೊಡ್ತೇವೆ, ಎಲ್ಲ ಸಾಯಿಲ್ನ ಸ್ಟೆಬಿಲಿಟಿ ಮಾಡ್ತೇವೆ ಅಂತಂದು. ಅದೇ ಥರ ವೈಲ್ಡ್ ಅನಿಮಲ್ಸ್ ಯಾಕೆ ಬೇಕು ನಮಗೆ? ಈ ಬಾವಲಿನೇ ಯಾಕೆ ಬೇಕು ನಮಗೆ? ಬಾವಲಿ ಯಾಕೆ ಬೇಕು? ಹುಲಿ ಯಾಕೆ ಬೇಕು? ಹುಲಿ ಸಿಂಹ ಕರಡಿ ಚಿರತೆ ಕೇಳಿದ್ರೆ ಹೆಸರಾದ್ರು ನೋಡಿದಿರ ಯಾರಾದ್ರೂ ವೈಲ್ಡ್ ಅಲ್ಲಿ? ಎಲ್ಲಿ ನೋಡಿದಿರ? ವೈಲ್ಡ್ ಅಲ್ಲಿ ಯಾರು ನೋಡಿದಿರ? ಹುಲಿ ಯಾಕೆ ಬೇಕು ನಮ್ಗೆ? ಹಿಂದಿನ ಮೊನ್ನೆ ಹುಲಿ ಡೇ, ಅದಕ್ಕೊಂದು ಟೈಗರ್ಸ್ ಡೇ ಅಂತ ಯಾಕೆ ಮಾಡ್ತೀವಿ? ಎಲ್ಲ ಎದಕ್ಕೆ ಅದನ್ನ ಕನ್ಸರ್ವ್ ಮಾಡ್ತೇವೆ? ವನ್ಯ ಪ್ರಾಣಿಗಳನ್ನ ಯಾಕೆ ಕನ್ಸರ್ವ್ ಮಾಡ್ತೇವೆ? ಸುಸ್ತಾಯ್ತಾ? ಯಾಕೆ ಕನ್ಸರ್ವ್ ಮಾಡ್ತೇವೆ? ವೈಲ್ಡ್ ಅನಿಮಲ್ಸ್ ಅಲ್ಲ, ತುಂಬಾ ಬೇಕು, ಇಂಪಾರ್ಟೆಂಟ್ ನಿಮ್ಗೆ. ಹುಲಿ ಯಾಕೆ ಬೇಕು? ಹುಲಿ ಮಹತ್ವ ಏನು ಅದ್ರ ಬಗ್ಗೆ ಸರ್ ಹೇಳ್ತಾರೆ, ಕೇಳಿ. ಹುಲಿ ಯಾಕೆ ಬೇಕಲ್ಲ? ಯಾಕೆ ಬೇಕು ಅಂತ ಕೇಳಿದ್ರೆ ಅದ್ರ ಮಹತ್ವ ಹೇಳ್ಬೋದು ನಾನು.
ಯಾಕೆ ಬೇಕು ಅಂತ ಗೊತ್ತಿಲ್ವಾ? ಹುಲಿ ಹಾಕ್ಬೇಕು ಅಂತ ಗೊತ್ತಿಲ್ವಾ? ಹುಲಿನೇ ಯಾಕೆ ಕನ್ಸರ್ವ್ ಮಾಡ್ಬೇಕು ನಾವು? ಜಿಂಕೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುತ್ತೆ. ಜಿಂಕೆ ಪಾಪ್ಯುಲೇಷನ್ ಕಂಟ್ರೋಲ್ ಇಡೋದು ಯಾಕೆ ನಮ್ಗೆ ನೆಸಿಟಿ ಇದೆ? ವೆರಿ ಗುಡ್. ತುಂಬ ಒಬ್ಬನ ಯಾವ ತಿಳ್ಕೊಂಡಿದ್ದಾನೆ. ಹುಲಿ ಇಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಮನುಷ್ಯನು ಬದುಕಲಿಕ್ಕೆ ಆಗೋದಿಲ್ಲ. ಹುಲಿ ಇತ್ತು, ಕಾಡಲ್ಲಿ ಹುಲಿ ಇತ್ತು ಅಂದ್ರೆ ಮಾತ್ರ, ಅಲ್ಲಿ ತನಕ ಕಾಡಲ್ಲಿ ಹುಲಿ ಇರುತ್ತೆ ಅಲ್ಲಿ ತನಕ ಮನುಷ್ಯ ಚೆನ್ನಾಗಿ ಬದುಕ್ತಾನೆ ಅಂತ ಒಂದು ಗಾದೆ ಮಾತಿದೆ. ಎಲ್ಲಿ ತನಕ ಕಾಡಲ್ಲಿ ಹುಲಿ ಇರ್ತಾನೋ ಅಲ್ಲಿ ತನಕ ಮನೆಯಲ್ಲಿ ಮನುಷ್ಯ ಇರ್ತಾನೆ ಅಂತ. ಇಲ್ಲ ಹುಲಿ ಏನು ಮಾಡುತ್ತೆ, ಅಲ್ಲಿ ವೈಲ್ಡ್ ಇದು ಇರುತ್ತೆ, ಪ್ರೇ ಅನಿಮಲ್ಸ್ ಹೇಳ್ತೇವಲ್ವ ನಾವು. ಹುಲಿಗೆ ಏನು ಮಾಡುತ್ತೆ, ಜಿಂಕೆ, ಕಡವೆ ಆಗಿರ್ಬೋದು, ಇಂಥ ಸಸ್ಯಾಹಾರಿ ಪ್ರಾಣಿಗಳನ್ನ ಏನು ಮಾಡುತ್ತೆ, ಕೊಂದು ಬ್ಯಾಲೆನ್ಸಲ್ಲಿ ಇಡುತ್ತೆ. ಈ ಅವು ಇಲ್ಲ, ಹುಲಿ ಇಲ್ಲ ಅಂದ್ರೆ ಏನಾಗುತ್ತೆ, ಈ ಜಿಂಕೆಗಳೆಲ್ಲ ಏನು ಮಾಡ್ತೇವೆ, ಗ್ರೀನ್ ಲೀವ್ಸ್ನ ಆಗಿರ್ಬೋದು, ಇಲ್ಲ ಹಸಿರಾಗಿರ್ಬೋದು, ಇದನ್ನೆಲ್ಲ ತಿಂದು ಸುಮಾರು ಎಕ್ಸ್ಟ್ರಾ ಏನು ಜಾಸ್ತಿ ಏನಿದೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತವೆ. ಈ ಗಿಡಗಳನ್ನಾಗಿರ್ಬೋದು, ಹಸಿರಿದೆಯಲ್ಲ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತವೆ. ಅದು ಡೈರೆಕ್ಟಾಗಿ ತಿಂದು ಖಾಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸಾಯಿಲಿಗೆ ಸ್ಟೆಬಿಲಿಟಿ ಸಿಗೋದಿಲ್ಲ, ಮಣ್ಣಿಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋದಿಲ್ಲ. ಅದೇನು ಮಾಡುತ್ತೆ, ಸಾಯಿಲ್ ಎರೋಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ರೈನ್ ವಾಟರ್ ಅಂದರೆ ಮಳೆ ನೀರು ಸಿಗೋದಿಲ್ಲ. ಈ ಹಸಿರು ಗಿಡಗಳು ಇರೋದ್ರಿಂದ ನಾವು ಮಳೆ ಬರುತ್ತಲ್ವಾ. ಈಗ ಹಸಿರೇ ಇಲ್ಲ ಅಂತಂದರೆ ಮಳೆಗಳು ಇರ್ರೆಗ್ಯುಲರ್ ಟೈಮ್ಸ್ ಆಗುತ್ತೆ. ಮಳೆಗಳು 3 ತಿಂಗಳಿಗೆ ಆಗೋದು, 1 ತಿಂಗಳಿಗೆ ಮಳೆ ಬಂದು ಹೋಗುತ್ತೆ. ಅವಾಗ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗಿಬಿಟ್ಟು ನಮ್ಮ ಡ್ಯಾಮ್ಗಳೆಲ್ಲ ಹೂಳು ತುಂಬ್ಕೊಳುತ್ತೆ. ಡ್ಯಾಮ್ಗಳಲ್ಲಿ ಹೂಳು ತುಂಬ್ಕೊಂತಂದ್ರೆ ನಮಗೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ನೀರು ಇರೋದಿಲ್ಲ. ಅಗ್ರಿಕಲ್ಚರ್ ಮಾಡಲಿಕ್ಕೆ ನೀರಿಲ್ಲ ಅಂದರೆ ನಮ್ಗೆ ಫುಡ್ ಇಲ್ಲ. ಫುಡ್ ಇಲ್ಲ ಇಂಡೈರೆಕ್ಟಾಗಿ ಮನುಷ್ಯನೇ ಇಲ್ವಲ್ಲ. ಹಂಗಾಗಿ ಈ ಫುಡ್ ಚೈನಲ್ಲಿ ಒಂದು ಪ್ರಾಣಿಗೆ ಲಿಂಕ್ ತಪ್ಪಿತು ಅಂತಂದರೆ ನಮ್ಮ ಇಡೀ ಫುಡ್ ಸಿಸ್ಟಮ್ ಏನಿದೆಯಲ್ಲ, ಫುಡ್ ವೆಬ್ ಏನಿದೆ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಒಂದು ಪ್ರಾಣಿ ಇಲ್ಲ ಅಂತಂದರೆ, ಒಂದು ಫುಡ್ ಚೈನಲ್ಲಿ ಒಂದು ಪರಿಸರದಲ್ಲಿ ಒಂದು ಪ್ರಾಣಿ ಹೋಯ್ತು ಅಂತಂದರೆ ಅದರದ್ದು ಇಂಡೈರೆಕ್ಟಾಗಿ ಎಫೆಕ್ಟು ಮನುಷ್ಯನಿಗೆ ಆಗುತ್ತೆ. ಗೊತ್ತಾಯ್ತಲ್ವಾ? ಗಿಡ ಗೊತ್ತಾ? ಚಬುಕದ ನಾವು ಏನಕ್ಕೆ ಬೆಳಿತೇವೆ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಯಾರು ಸಮುದ್ರ ದಂಡೆಯಲ್ಲಿ ಮನೆ ಇದೆ, ಯಾರಾದ್ರೂ ಮನೆ ಇದೆಯಾ, ಇದ್ರ ದಡದಲ್ಲಿ ಯಾರಾದ್ರೂ ಮನೆ ಇದೆಯಾ, ಅದು ಬರುತ್ತೆ, ಗಾಳಿಗಳು ಬರುತ್ತೆ, ಶೀ ಎರೋಜನ್ ಆಗ್ತಾ ಇರುತ್ತೆ. ಅಂದ್ರೆ ಏನಾಗುತ್ತೆ, ಮಣ್ಣಿನ ಸವಕಳಿ ತುಂಬಾ ಆಗ್ತಿರುತ್ತೆ. ಅಂತ ಏನು ಮಾಡ್ತೀವಿ, ಇಂಥ ಗಿಡಗಳನ್ನ ಹಾಕಿದ್ರೆ ಏನಾಗುತ್ತೆ, ಈ ವೇವ್ಸ್ ಈ ಥರ ಗಿಡಗಳು ಏನೋ ಸ್ಟೆಪ್ ಬೈ ಸ್ಟೆಪ್ ಬರೋದಂದ್ರೆ ಏನಾಗುತ್ತೆ, ಸಮುದ್ರದ ವೇವ್ಸ್ ಮೇಲೆ ಹೋಗುತ್ತೆ. ಗೊತ್ತಾಯ್ತಲ್ವಾ? ಈ ಸಮುದ್ರ ಹಿಂಗೆ ಇರುತ್ತೆ ಅಂತಂದ್ರೆ ಸಮುದ್ರದಿಂದ ಮೇಲೆ ಗಾಳಿಗಳು ಹಿಂಗೆ ಮೇಲೆ ಹೋಗುತ್ತೆ. ಹಿಂಗೆ ಮೇಲೆ ಹೋದ್ರೆ ಹಿಂದ್ಗಡೆ ಇರೋದು ಮನೆಗಳಂತ ತಿಳ್ಕೊಳ್ಳಿ, ಮನೆಗಳಿಗೆ ಹಾನಿ ಆಗೋದು ಕಮ್ಮಿ ಆಗುತ್ತೆ. ಈ ಸಾಲ್ಟ್ ಬ್ರೀಜ್ ಇಂದ ಏನಾಗುತ್ತೆ, ಮನೆಗಳು ವೆಹಿಕಲ್ಸ್ಗಳು ಹಾಳಾಗ್ತಾವಲ್ವಾ. ಈ ಉಪ್ಪಿನ ಅಂಶದಿಂದ ಏನಾಗುತ್ತೆ, ಈ ಬಿಲ್ಡಿಂಗ್ಗಳಾಗಿರ್ಬೋದು, ಇಲ್ಲಾಂದ್ರೆ ಕೆಲವೊಂದು ವೆಹಿಕಲ್ಗಳು, ಇಂಜಿನ್ಗಳೆಲ್ಲ ಹಾಳಾಗ್ತವೆ. ಆ ಟೈಮಲ್ಲಿ ಇಂಥ ಸಮುದ್ರ ದಂಡೆಗೆಲ್ಲ ಈ ಥರ ಗಿಡಗಳಿದ್ರೆ ಸಮುದ್ರದಿಂದ ಬರೋ ಬೀಸೋ ಗಾಳಿ, ಉಪ್ಪಿನ ಗಾಳಿ ಏನಿರುತ್ತಲ್ವಾ, ಅದು ಈ ಗಿಡಗಳನ್ನ ತಡೆದು ಏನು ಮಾಡುತ್ತೆ, ಮೇಲೆ ಕಳಿಸುತ್ತೆ. ಗಾಳಿನ ಮೇಲೆ ಕಳಿಸಿಗೆ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಅಲ್ಲಿರೋ ಮನೆ ಆಗಿರ್ಬೋದು, ಇಲ್ಲ ವೆಹಿಕಲ್ಗಳಾಗಿರ್ಬೋದು, ಇಲ್ಲಾಂದ್ರೆ ಮನುಷ್ಯರಾಗಿರ್ಬೋದು, ಅವರೆಲ್ಲ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಈ ಗಿಡಗಳು ಇಲ್ಲ ಅಂತಂದ್ರೆ ಇಲ್ಲಿಂದ ಬೀಸೋ ಗಾಳಿ, ಉಪ್ಪಿನ ಗಾಳಿ ಏನಾಗುತ್ತೆ, ಡೈರೆಕ್ಟಾಗಿ ಮನೆಗೆ ಹೋಗಿ ಕೂರುತ್ತೆ. ಅಲ್ಲಿಂದ ಏನಾಗುತ್ತೆ, ಮನೆಗಳು ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಹೋಗಿ ನಾ ಅಲ್ಲೇ ತೋರಿಸಿದ್ನಲ್ಲ, ತೊಟ್ಟೆ ಬರೋ ಬೀಜಗಳಲ್ಲಿ ಚೆನ್ನಾಗಿರೋ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಬೀಜ ತಗೊಂಡು ತೊಟ್ಟೆಗೆ ಹಾಕಿ ಅಲ್ಲೇ ತೊಟ್ಟೆಗೆ ಹಾಕ್ಕೊಳ್ತಾರೆ. ಹಿಂದೆ ಕಾಣಿಸ್ತಲ್ವಾ, ಬೀಳ್ಬಿಟ್ಟಿಗೆ ಆಕ್ಚುಲಿ ನಾವೇನು ಮಾಡ್ತೀವಿ, ಈ ಪಾಲಿ ಹೌಸ್ ಒಂದು ಕ್ರಿಯೇಟ್ ಮಾಡ್ತೇವೆ. ಯಾಕಂದ್ರೆ ಗಿಡಗಳು ಬೆಳಿಲಿಕ್ಕೆ ಒಳ್ಳೆ ಇದು ಟೆಂಪರೇಚರ್ ಜಾಸ್ತಿ ಬೇಕು, ಹೀಟ್ ಬೇಕಲ್ವಾ, ಗಿಡಗಳು ಜರ್ಮಿನೇಟ್ ಆಗ್ತವೆ ಬೇಗ. ಅದಕ್ಕೋಸ್ಕರ ಏನ್ ಮಾಡ್ತೇವೆ, ಒಳ್ಳೆ ಹೀಟ್ ಪ್ರೊಡ್ಯೂಸ್ ಆಗಲಿ ಅಂತ ಈ ತರ ಕಂಟ್ರೋಲ್ಡ್ ವೆದರ್ ನಾವು ಗಿಡಗಳನ್ನು ಬೆಳೆಸ್ತೀವಿ. ಅಷ್ಟೇ ಕಾನ್ಸೆಪ್ಟ್, ಪಾಲಿ ಹೌಸ್ ಕಾನ್ಸೆಪ್ಟ್ ಏನಂದ್ರೆ ಅದೇ ಒಳ್ಳೆ ಅವರು ಯಾವ ರೋಡ್ ಅವರು ಬಂದು ನಮಗೆ ಪ್ರೆಷರ್ ಹಾಕಿ ಗಿಡ ಕಡಿಬೇಕು ಅಂತ ನಾವು ಅಪ್ಲಿಕೇಶನ್ ಕೊಟ್ಟರೆ ನಾವು ಅದನ್ನು ಚೆಕ್ ಮಾಡಿ ಅದ್ರ ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಮರ ಕಡ್ಲಾರ್ದೆ ಡೆವಲಪ್ಮೆಂಟ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನೋ ಕಂಡೀಷನ್ ಬಂದ್ರೆ ಮಾತ್ರ ಆ ಥರದ ಮರಗಳನ್ನ ತೆರವುಗೊಳ್ತೇವೆ. ತಗೊಂಡಿರೋ ಮರಗಳನ್ನ ಕೆಲವೊಂದು ಪಾಸಿಬಲ್ ಇತ್ತು ಅಂತಂದ್ರೆ, ಏನಾದರೂ ಆ ಗಿಡದಿಂದ ನಾವು ಬೇರೆ ಗಿಡ ಮಾಡ್ಲಿಕ್ಕೆ ಚಾನ್ಸಸ್ ಇತ್ತು ಅಂತಂದ್ರೆ ಏನು ಮಾಡ್ತೀವಿ, ಈ ಥರ ಗಿಡಗಳು ಆ ಗಿಡದ ಇದನ್ನು ತಗೊಂಡ್ಬರ್ತೇವೆ. ತಗೊಂಬಂದು ಏನು ಮಾಡ್ತೀವಿ, ವಾಪಸ್ ನಾವು ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ಆ ಗಿಡ ಮತ್ತೆ ಬೆಳೆಸ್ತೇವೆ. ಮತ್ತೆ ಬೆಳೆಸಿ ಮತ್ತೆ ಎಲ್ಲರೂ ಒಳ್ಳೆ ಅದೇ ಜಾಗದಲ್ಲಿ ಚಾನ್ಸ್ ಸಿಕ್ತು ಅಂತಂದ್ರೆ ಅದೇ ಜಾಗದಲ್ಲಿ ವಾಪಸ್ ಈ ಗಿಡನೇ ಇಡ್ತೀವಿ. ನಾವು ಆದ್ರೂ ಅವ್ರ ಕಡೆಯಿಂದ ನಾವು ಡೈರೆಕ್ಟ್ ಆಗಿ ಮರ ಕಡ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಒಂದು ಮರ ನಾವೇನಾದ್ರು ಡಿಪಾರ್ಟ್ಮೆಂಟ್ ಸರ್ಕಾರಿ ಜಾಗದಾಗಿರೋ ಮರ ಒಂದು ಮರ ಕಡಿಬೇಕು ಅಂತಂದ್ರೆ ಯೂಸರ್ ಏಜೆನ್ಸಿ ಇರ್ತಾವಲ್ವ, ಈ ರೋಡ್ ಮಾಡ್ತಿರ್ತಾರೆ ಹೈವೇದಲ್ಲಿ ಕೂಡ 10 ಮರಕ್ಕೆ ಆಗೋಷ್ಟು 10 ಈ ಥರ ನಾವು ಸಸಿ ಬೆಳೆಸಿವಲ್ಲ, ಈ ಥರ 10 ಸಸಿಗಳು ಬೆಳೆಸೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತಲ್ಲ ಗೌರ್ಮೆಂಟಿಗೆ, ಅದನ್ನ ವಸೂಲಿ ಮಾಡಿಕೊಂಡು ಅದನ್ನ ಅವ್ರು 10 ಗಿಡ ಬೆಳೆಸ್ಬಿಟ್ಟು ಆಮೇಲೆ ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ನಾವು ನೆಗೆಟಿವ್ ಮಾತ್ರ ಯಾರೋ ವಾಟ್ಸಪ್ ಅದ್ರಲ್ಲಿ ಯಾವುದೇ ಒಂದು ಹಿನ್ನೆಲೆ ತಿಳ್ಕೋಬೇಕು. ಹಿನ್ನೆಲೆ ಇರ್ತದೆ, ಯಾಕೆ ಹಿಂಗಾಯ್ತು ಅನ್ನೋದು ಹಿನ್ನೆಲೆ ಜಾಸ್ತಿ ಮರ ತೆಗಿಬೇಕು
ಮಾಡ್ಬೇಕಂತ ನಮಗೂ ಪರ್ಮಿಷನ್ ಇಲ್ಲ. ಅದು ಅಕಾಡೆಮಿಕ್ ಆಕ್ಟ್ ಪ್ರಕಾರ ನಮ್ಮ ಡೈರೆಕ್ಟ್ ಅರಣ್ಯ ಇಲಾಖೆಯವರು ಮರ ತೆಗಿಲಿಕ್ಕೆ ಇಲ್ಲ. ನಾವು ಏನಾದ್ರು ನೀವು ನಮ್ಮ ಮನೆ ನಮ್ಮಲ್ಲಿ ನಮ್ಮ ರೂಮ್ ಮುಂದೆ ಯಾವ್ದು ಮರ ಬೀಳ್ತಾ ಇದೆ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಮ ತರ ಅಪ್ಲಿಕೇಶನ್ ಕೊಡಬೇಕು. ಅದಕ್ಕೆ ಪ್ರೀ ಆಫೀಸರ್ ಇರ್ತಾರೆ, ಅರ್ಬನ್ ಕಮಿಟಿ ಒಬ್ಬರು ಪ್ರೀ ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ಕಲೆಕ್ಟರ್ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಬೀಟ್ ಫಾರೆಸ್ಟ್ ಆಫೀಸರ್ ಲೋಕಲ್ ವಿಲೇಜ್ ಲಿಮಿಟ್ ಮೂರು ಕಾಣುತ್ತಲ್ವಾ, ಕಾಣ್ತದಾ ನೋಡಿ ಫೋಟೋ ತಕೊಳ್ಳಿ ಒಂದೊಂದು ನೋಡಿ. ಮಣ್ಣು ಮರಳು ಗೊಬ್ಬರ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಟ್ಟೆಗಳಿಗೆಲ್ಲ ತುಂಬ್ಕೊಂಡು ಹೋಗ್ತೇವೆ. ತೊಟ್ಟೆಗಳಿಗೆ ಬಂದ ಮೇಲೆ ಏನಾಗುತ್ತೆ, ಅದ್ರ ಬೆಳೆದಿರ್ತಲ್ಲ ಸೀಡ್ಲಿಂಗು, ಅದನ್ನ ತಗೊಂಡು ತೊಟ್ಟೆಯಲ್ಲಿಟ್ಟು ನಾವು ರೋಡೆಲ್ಲ ಇದರಲ್ಲೆಲ್ಲ ನಾವು ಗಡ್ ಮಾಡ್ಕೊಂತ ಹೋಗ್ತೇವೆ. ಇದು ಒಂದು ಕಾನ್ಸೆಪ್ಟ್. ನೀವು ಇದೇ ಥರ ಈಗ ನಾವು ಇಲ್ಲಿ ಒಂದು ಮಾಡಿ ತೋರಿಸ್ತಾರೆ ಸೀಡ್ ಬಾಲ್ ಯಾವ ಯಾಕೆ ಮಾಡಬೇಕು ಅಂತ ತೋರಿಸ್ತಾರೆ. ಇದರಲ್ಲಿ ಏನು ಮಾಡಿದ್ದೇವೆ ಸೇಮ್ ಅದೇ ಥರ ಮಿಕ್ಸ್ ಮರಳು ಮಣ್ಣು ಮತ್ತೆ ಗೊಬ್ಬರ ಮಿಕ್ಸ್ ಮಾಡಿದ್ದೇವೆ. ಅದನ್ನ ನಾವು ಮಿಕ್ಸ್ ಮಾಡಿರೋ ನೀವು ಈಗ ನೋಡಿ ಅಲ್ಲಿ ನೋಡಿ ನೋಡಿ ಹೇಳಿ ಇವಾಗ ಅಣ್ಣ. ನೋಡಿ ಅಲ್ಲಿ ಹೇಗೆ ಇಡಬೇಕು ಅಂತ ನೋಡಿ, ನೋಡ್ಕೊಳ್ಳಿ. ಪೂರ್ತಿ ಮುಚ್ಚಾಕ್ಬಿಡಿ, ಮಣ್ಣು ಒಳಗಡೆ ಹಾಕ್ಬಿಡಿ. ಎಸ್ ಚಿಕ್ಕದು ಮಾಡೋದು ಆಗ್ತದೆ. ಇದು ಹಲಸಿನ ಬೀಜ ಹಲಸಿನ ಬೀಜಕ್ಕೆ ಅಷ್ಟು ದೊಡ್ಡದಾಗಬೇಕು. ಸೀಡ್ಸ್ ಸೈಜ್ ನೋಡ್ಕೊಂಡು ನೀವು ಬಾಲ್ ಕಟ್ಟಬೇಕು. ಮುದ್ದೆ ಮಾರ ಮೈಸೂರದವ್ರು ಯಾರಿದ್ದೀರಿ? ಮುದ್ದೆ ಹೇಗೆ ಕಟ್ತಾರಲ್ಲ ಹೇಗೆ ಹೀಗೆ ಲಾಸ್ಟ್ ಇಟ್ಟಿದೆ ಅಲ್ಲಿ ಕೊಂಡೋಗಿ ಇಡ್ಬೇಕು. ಇದನ್ನು ಒಬ್ಬೊಬ್ಬರು ಒಂದೊಂದು ಬಾಲ್ ಮಾಡಿ, ಒಬ್ಬೊಬ್ಬರು ಒಂದೊಂದು ಬಾಲ್ ಮಾಡಿ. ಸಣ್ಣ ಬೀಜಕ್ಕೆ ತಂದಿದ್ರಾ ಇಲ್ಲಿ ಗೊತ್ತಾಯ್ತಾ? ಎಲ್ಲರಿಗೆ ಗೊತ್ತಾಯ್ತಾ ಹೇಗೆ ಮಾಡುದು ಅಂತ? ಇಲ್ಲಿ ನೋಡಿ ಕುಡಿ, ಇಲ್ಲಿ ಸೀಡ್ಸ್ ತಂದ್ರೆ ಇಲ್ಲಿ ಕುಡಿ. ಮಣ್ಣು ಜಾಸ್ತಿ ಬೇಡ. ಇದರಲ್ಲಿ ಚಿಕ್ಕ ಬೀಜ ಇದೆ, ಕಕ್ಕೆ ಬೀಜ, ಕ್ಯಾಸು ಬಿಸ್ರ ಇಷ್ಟೇ ಸಾಕು. ಹಲಸಿನ ಬೀಜಕ್ಕೆ ಸ್ವಲ್ಪ ಜಾಸ್ತಿ ಮಣ್ಣು. ಮತ್ತೆ ನೀವು ತನ್ನ ಬೀಜ ತನ್ನಿ, ನೀವು ಇರ್ಲಿ ಇಲ್ಲೇ ನಿಮ್ಮ ಬೀಜ ತೋರಿಸ್ತಾರೆ ಅಲ್ಲಿ ಬಿಟ್ಟು ಮಾವು ಇಲ್ಲ ಇಲ್ಲ ಎಲ್ಲರೂ ಮಾಡಲಿ. ಎಲ್ಲರೂ ಒಂದೊಂದು ಕಟ್ಟಿದ್ದು ಮೇಡಮ್ ಅವ್ರು ಒಂದೊಂದು ಕಟ್ಟು ಹೋಗಿದ್ದೀರಿ. ಬೇಕಾದ್ರೆ ಈ ಕಡೆ ನಿಂತ್ಕೊಂಡು ಇಲ್ಲಿಂದ ಅಲ್ಲಿ ಹಿಡಿಯೋದು ಮೇಡಮ್. ಈಗ ಬ್ಯಾನರ್ ಕೊಡಿ. ಅಲ್ಲಿ ಸಣ್ಣ ಬೀಜಕ್ಕೆ ಇಷ್ಟು ಸಣ್ಣ ಚಿಕ್ಕದು ಬಾಲು, ದೊಡ್ಡದಾದ್ರೆ ಹಂಚಿಗೆ ಸ್ವಲ್ಪ ದೊಡ್ಡದು ಮಾಡಿ ರೆಡಿ ಮಾಡಿ. ಟೈಟ್ ಮಾಡ್ಬೇಕು ಮಾತ್ರ. ಗ್ರೀಷ್ಮ want this ಅಲ್ಲೇನ ಬೈಜಿನ್ ತಂದೆ ನಾನು ಅಲ್ಲಿ ರೊಟೇಟ್ ಮಾಡ್ತಾರೆ ಹೆಂಗಿಲ್ಲ ಕ್ಯಾಮರಾಮನ್ ಆಗ್ತಲ್ಲಿ ನಿಂತ ಏಪಲ್ಲ ವರ್ಷಿತ ದಾದಾ ಅಂತಂದಿಲ್ಲ ಪೂಜಾ ಸೀಡ್ ಬಾಲಿಂಗ್ ಮಾಡ್ಕೊಂಡಲ್ಲ ಅಲ್ಲ ಫುಲ್ ಸೀಡ್ ಬಾಲಿಂಗ್ ಪ್ರಿಪರೇಷನ್ ಮಾತಾಂಡು ಎಲ್ಲ ವಿಡಿಯೋ ಪಾಡು ಫೌಂಡೇಶನ್ ನ್ಯಾಚುರಲ್ ಫೌಂಡೇಶನ್ ಇನ್ವೆಂಟೆಡ್ ಬೈ ವರ್ಷಿತ ಮೊಲೆಂತುಲೆ ನಿನ್ನ ಕೈ ಇತ್ತಲ್ಲ ಮೋನಿಗೆ ಪತ್ತಾರ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು. ಅಮೃತ ಮಹೋತ್ಸವ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟು ನಮ್ಮ ದೇಶದಲ್ಲಿ ಫಾರೆಸ್ಟ್ ಇತ್ತು, ಅದು ಅರಣ್ಯ ಮತ್ತು ವನ್ಯಜೀವಿ ಎಲ್ಲ
ನಮ್ಮ ಮಾನವನ ಒಂದು ಏನು ಸ್ವಾರ್ಥಕ್ಕಾಗಿ ಕಡಿಮೆ ಆಗ್ತಾ ಇವತ್ತು ತುಂಬ ಏನು ಒಂದು ದೇಶಕ್ಕೆ ಇರಬೇಕಾದಂತಹ ಒಂದು ರೇಷೋ ಏನಿದೆ ಅದನ್ನು ಮೀರಿ ಏನಪ್ಪ ಅಂದರೆ ನಾವು ಹೋಗಿಬಿಟ್ಟಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೂಡ NSS ಇದ್ದಂಥ ತುಂಬ ಸಾಮಾಜಿಕವಾಗಿ ಕೆಲಸ ಮಾಡುವಂಥವ್ರು, ಆ ಒಂದು ಫೀಲ್ಡಲ್ಲಿ ಇರುವಂಥವ್ರು. ನಮ್ಮ ಇಲಾಖೆಯ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಏನಂತಂದರೆ, ಮುಂದಿನ ಭವಿಷ್ಯಕ್ಕಾಗಿ ಫ್ಯೂಚರ್ ಫಾರ್ ಫಾರೆಸ್ಟ್ ಅಂತ ಹೇಳಿಬಿಟ್ಟು ಮುಂದಿನ ಭವಿಷ್ಯಕ್ಕಾಗಿ ಇವತ್ತಿನ ದಿವಸ ನಾವು ಗಿಡ ಮರಗಳನ್ನು ರಕ್ಷಣೆ ಮಾಡೋದು ಮತ್ತು ಗಿಡ ಮರಗಳನ್ನು ನೆಡುವಂಥದ್ದು ಬಹಳ ಮಹತ್ತರವಾದಂಥ ಜವಾಬ್ದಾರಿ ಇದೆ. ನೀವೆಲ್ಲ ಸರ್ ಹೇಳಿದ ಹಾಗೆ ಜಾಗತಿಕ ಮಟ್ಟದಲ್ಲಿ ಇವತ್ತಿನ ದಿವಸ ನಾವು ಭಯಾನಕ ರೋಗಗಳ ಉದ್ಭವನ ಆಗ್ತಾ ಇರುವಂಥದ್ದು ಮತ್ತು ಇಡೀ ನಮ್ಮ ಜಗತ್ತಿಗೆ ಏನಾದರೂ ನಾವು ಸಮಸ್ಯೆ ಏನಿದೆ ಅಂತ ಹೇಳಿದರೆ ಒಂದೇನಪ್ಪ ಅಂದ್ರೆ ಪರಿಸರ ಮಾಲಿನ್ಯ ಅನ್ನುವಂಥದ್ದು. ಆನಂತರ ಕೆಲವೊಂದೆಲ್ಲ ಭಯೋತ್ಪಾದನೆ ಅದನ್ನೆಲ್ಲ ಹುಟ್ಕೋತಾವೆ. ಆದರೆ ಇವತ್ತಿನ ದಿವಸ ಮುಖ್ಯವಾಗಿ ಏನು ಬೇಕಂತಂದರೆ ಪರಿಸರ ಸಂರಕ್ಷಣೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿದೆ. ಮೊನ್ನೆ ತಾನೇ ನಮ್ಮ ಮಾಜಿ ರಾಷ್ಟ್ರಪತಿ ಅವರು ತಮ್ಮ ನಿರ್ಗಮನ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ನಮ್ಮ ಯುವ ಜನಾಂಗನ ಉದ್ದೇಶಿಸಿ ಮುಂದಿನ ಪೀಳಿಗೆಗಾಗಿ ಏನಪ್ಪ ಅಂದರೆ ನಾವು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ತುಂಬ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ನೀವು ಸಮಾಜಮುಖವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಅದೇ ನಿಟ್ಟಿನಲ್ಲಿ ಕೂಡ ನಮ್ಮ ಅರಣ್ಯ ಇಲಾಖೆಯು ಕೂಡ ಮುಂದಿನ ಜೀವಿಗಳಿಗೆ, ಯಾಕಂದರೆ ನಾನು ಈ ಸಂದರ್ಭದಲ್ಲಿ ಒಂದು ಈ ವಿಷಯ ಏನಂತಂದರೆ, ಇರಿಬಿ 84 ಜೀವರಾಶಿಯನ್ನು ಭೂಮಿ ಮೇಲೆ ಬದುಕ್ತಾ ಇದ್ದಾವೆ. ಅದಕ್ಕೆಲ್ಲಕ್ಕೂ ಕೂಡ ಸಂರಕ್ಷಣೆ ಮಾಡುವಂತಹ ಇಲಾಖೆ ಅಂದರೆ ನಮ್ಮ ಅರಣ್ಯ ಇಲಾಖೆ. ಯಾಕಂದರೆ ಅಮೀಬಾ ಹಿಡ್ಕೊಂಡು ದೈತ್ಯ ಪ್ರಾಣಿಗಳವರೆಗೂ ಕೂಡ ನಮ್ಮ ಅರಣ್ಯ ಇಲಾಖೆ ಏನಪ್ಪ ಅಂತಂದರೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು. ಅದಕ್ಕಾಗಿ ಒಂದು ಗಿಡ ಇದ್ದರೆ ಎಲ್ಲನೂ ಕೂಡ ಏನಪ್ಪ ಅಂತಂದರೆ ಒಂದರಿಂದ ನೀವು ಹೇಳಿದ್ರಿ ಸರ್ ಹೇಳಿದಾಗೆ ಚೈನ್ ಲಿಂಕ್ ಏನಿದೆ ಹಾಗೆ ನಾವು ಮುಖ್ಯವಾಗಿ ಬೇಕಾದದ್ದು ಏನಪ್ಪ ಅಂದರೆ ಒಂದು ಮರ ಅನ್ನುವಂಥದ್ದು. ಅದಕ್ಕೆ ಈ ಸೀಡ್ಸ್ ಬಾಲ್ ಅನ್ನುವಂಥ ತುಂಬ ಒಂದು ಮಹತ್ತರವಾದಂಥ ಕೆಲಸಕ್ಕೆ ಮೇಡಮ್ಮು ತಮ್ಮನ್ನೆಲ್ಲ ಒಂದು ಕರ್ಕೊಂಡು ಬಂದು ಕೆಲವೊಂದು ವಿಚಾರಗಳನ್ನು ನೀವು ತಿಳ್ಕೊಂಡು ಅಷ್ಟೇ ಅಲ್ಲ, ನಾವು ಮಾಡುವಂಥದ್ದು ಏನಂದರೆ ತಮ್ಮ ಮನೆ ಪಕ್ಕದಲ್ಲಿ ರಸ್ತೆಯಲ್ಲಿ ತಮ್ಮ ಸಮೀಪದಲ್ಲಿ ಇದ್ದಂಥ ಮರಗಳನ್ನು ಸಂರಕ್ಷಣೆ ಮಾಡೋದು, ಜಾಗದಲ್ಲಿ ತಮ್ಮ ಮನೆ ಹತ್ರ ಜಾಗ ಇದ್ದರೆ ಅಲ್ಲೇ ಕೆಲವೊಂದು ಗಿಡಗಳನ್ನು ನೆಡುವಂಥದ್ದು, ಅದು ಮುಂದಿನ ಭವಿಷ್ಯಕ್ಕಾಗಿ ಅಂತ ತಿಳ್ಕೊತಾ ನೀವು ಇಲ್ಲಿ ಬಂದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅರಣ್ಯ ಇಲಾಖೆಯ ಪರವಾಗಿ ಮೇಲಾಧಿಕಾರಿಗಳ ಪರವಾಗಿ ನಿಮಗೆ ಇನ್ನೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಇದು 1 ವಾರ ನಂತರ ನಾವು ಒಂದು ಪ್ಲೇಸನ್ನು ನಮ್ಮ ಸಾಯರು ಚಾಯ್ಸ್ ಮಾಡ್ತಾರೆ. ಅವತ್ತು ಮತ್ತೇನಪ್ಪ ಅಂದ್ರೆ ಅದನ್ನು ಬೀಸಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಿಬಿಟ್ಟು ಏನೋ ಅಲ್ಪ ಸೇವೆಯನ್ನು ನಮ್ಮ ಪರಿಸರಕ್ಕೆ ಕೊಡೋಣ ಅನ್ನುವಂಥ ದೃಷ್ಟಿಕೋನದಿಂದ ತಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಾವು ಕೊನೆಯದಾಗಿ ಮೇಡಮ್ರು ಮತ್ತು ಸರು ನಿಮ್ಮ ಸಂಸ್ಥೆಯವರಿಗೂ ಕೂಡ ಏನಪ್ಪ ನಾವು ವಂದನೆಗಳನ್ನ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ.